ಹುಚ್ಚು ನಾಯಿಯನ್ನು ಆನೆಯೊಟ್ಟಿಗೆ ಹೋಲಿಕೆ ಮಾಡಬೇಡಿ. ಈ ದೇಶಕ್ಕೆ ದ್ರೋಹ ಮಾಡಿದ, ಕನ್ನಡಕ್ಕೆ ದ್ರೋಹ ಮಾಡಿದ, ಹಿಂದೂಗಳನ್ನು ಮತಾಂತರ ಮಾಡಿದ, ಕ್ರೈಸ್ತರನ್ನು ಮತಾಂತರ ಮಾಡಿದ, ಬಂಟ್ವಾಳದ ನೆತ್ತರಕೆರೆಯಲ್ಲಿ ರಕ್ತ ದೋಪಿಡಿ ಹರಿಸಿದ್ದಾನೆ. ಕ್ರೈಸ್ತರದ್ದು ಅನೇಕ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ, ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದ ಒಬ್ಬ ಪಾಪಿ, ಒಬ್ಬ ಅನಾಚಾರಿ, ಒಬ್ಬ ದರೋಡೆಕೋರ, ಒಬ್ಬ ಕಳ್ಳ ಅಂತ ಲೂಟಿಗೋರನನ್ನ, ಕಳ್ಳನನ್ನ, ಅತ್ಯಾಚಾರಿಯನ್ನ, ದೇಶದ್ರೋಹಿಯನ್ನ ಗಾಂಧೀಜಿಯವರೊಟ್ಟಿಗೆ ಸಾವರ್ಕರ್ ಒಟ್ಟಿಗೆ ಹೊಟ್ಟೆ ಇಡ್ಬೇಕಂತ ಹೇಳ್ತೀರಾ? ಮೂರ್ಖನ ಮುಚ್ಚಾಳ್ರೆ, ನಿಮಗೆ ನಿಮ್ಮ ಅಪ್ಪನ ಬಗ್ಗೆ ಗೌರವ ಇದ್ರೆ, ನಿಮಗೆ ನಿಮ್ಮ ಅಪ್ಪನ ಬಗ್ಗೆ ಗೌರವ ಇದ್ರೆ ಟಿಪ್ಪು ಸುಲ್ತಾನ್ ನೀವು ಆರಾಧನೆ ಮಾಡುವುದಿಲ್ಲ. ಯಾಕೆ? ಟಿಪ್ಪು ಸುಲ್ತಾನ್ ದೇಶದ್ರೋಹಿ. ಅಬ್ದುಲ್ ಕಲಾಂನ ಆರಾಧನೆ ಮಾಡಿ, ಕಿಶನಾರ ಶರೀಫರ ಆರಾಧನೆ ಮಾಡಿ. ನಿಮಗೆ ಹೋಗಿ ಹೋಗಿ ಸಿಕ್ಕಿದ್ದು ಆ ಹುಚ್ಚು ನಾಯಿ ಟಿಪ್ಪು ಸುಲ್ತಾನ್ ಸಿಕ್ಕಿದ್ದು ನಿಮಗೆ. ಇತಿಹಾಸ ಓದಿ. ನೀವು ಶಾಲೆಗೆ ಹೋಗ್ಲಿಲ್ಲ, ಸರಿ ಒಪ್ಪಿಕೊಳ್ತೇನೆ. ಅಕ್ಷರಾಭ್ಯಾಸ ಇದೆಯಲ್ಲ, ಟಿಪ್ಪು ಸುಲ್ತಾನ್ ಕಥೆ ಓದಿ. ಕೊಡಗಿನಲ್ಲಿ ಏನೋ ಅನಾಚಾರ ಮಾಡಿದ್ದಾನೆ ಕೇಳಿ. ಕೊಡಗಿನ ಒಂದೊಂದು ಕಲ್ಲುಗಳು ಟಿಪ್ಪು ಸುಲ್ತಾನ್ನ ಕಥೆ ಹೇಳ್ತವೆ. ಟಿಪ್ಪು ಸುಲ್ತಾನ್ನ ಕಥೆ ಹೇಳ್ತವೆ. ಟಿಪ್ಪು ಸುಲ್ತಾನ್ ಕೊಡಗಿನಲ್ಲಿ ಮಾಡಿದ ಅನಾಚಾರ, ಕೊಡಗಿನಲ್ಲಿ ಮಾಡಿದ ಅತ್ಯಾಚಾರ, ಕೊಡಗಿನ 3 ಜಿಲ್ಲೆಗಳ ತಾಲೂಕುಗಳ ಒಂದೊಂದು ಕಲ್ಲುಗಳ ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದ ಅನಾಚಾರದ ಕತೆ ಹೇಳ್ತವೆ. ಊರಿಗೆ ಊರೇ, ಕುಟುಂಬಕ್ಕೆ ಕುಟುಂಬವೇ ಮತಾಂತರ ಮಾಡಿದ, ಅತ್ಯಾಚಾರ ಮಾಡಿದ, ಅನಾಚಾರ ಮಾಡಿದ ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ನ ಜನ್ಮದಿನಾಚರಣೆ ಆಚರಣೆ ಮಾಡುವಾಗ ಕೊಡಗಿನ ಜನ ಅವರ ಕಣ್ಣಲ್ಲಿ ರಕ್ತ ಬರ್ತದೆ ಆಕ್ರೋಶದಿಂದ. ಇಂತಹ ಒಬ್ಬ ದೇಶದ್ರೋಹಿಯನ್ನ, ಒಬ್ಬ ಮತಾಂಧನನ್ನ, ಒಬ್ಬ ಲೂಟಿಗೋರನನ್ನ, ಒಬ್ಬ ಅತ್ಯಾಚಾರಿಯನ್ನ, ಒಬ್ಬ ದೇಶದ್ರೋಹಿಯನ್ನ, ಒಬ್ಬ ಕನ್ನಡ ದ್ರೋಹಿಯನ್ನ, ಒಬ್ಬ ಹಿಂದೂ ದ್ರೋಹಿಯನ್ನ, ಒಬ್ಬ ಕ್ರೈಸ್ತ ದ್ರೋಹಿಯನ್ನ ಸಾವರ್ಕರ್ ಒಟ್ಟಿಗೆ ಕೂತ್ಕೊಳಿಸ್ಬೇಕಾ? ಗಾಂಧೀಜಿ ಒಟ್ಟಿಗೆ ಕೂತ್ಕೊಳಿಸ್ಬೇಕಾ? ಇನ್ನು ನಿಮಗೆ ಗೊತ್ತಿಲ್ಲ, ಸಾವರ್ಕರ್ ಕಥೆ ಪಾಪ ಗೊತ್ತಿಲ್ಲ ನಿಮಗೆ. ನೀವು 4ನೇ ಕ್ಲಾಸ್ ಓದಿದ್ದಲ್ವಾ? ಸಾವರ್ಕರ್ ಕಥೆ ಸ್ವಲ್ಪ ಹೇಳ್ತೇನೆ, ನಾನು ಹೆಚ್ಚು ಹೇಳಿಕ್ ಗೊತ್ತಿಲ್ಲ, ಸ್ವಲ್ಪ ಹೇಳ್ತೇನೆ. ಸಾವರ್ಕರ್ ಕಥೆ 1883ರಲ್ಲಿ ಸಾವರ್ಕರ್ ಜನಿಸ್ತಾರೆ.